ರಾಜ್ಯ ಬಿಜೆಪಿ ಸರ್ಕಾರ ಮೀನುಗಾರರಿಗೆ ಯಾವುದೇ ಪ್ಯಾಕೇಜ್ ಅನ್ನು ಘೋಷಿಸದೆ ಕಡೆಗಣಿಸಿದೆ ಎಂದು ಮಾಜಿ ಶಾಸಕ ಮೊಯ್ತೀನ್ ಪಾವ ಆರೋಪಿಸಿದರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಲಾಕ್ಡೌನ್ನ ಈ ಸಂದರ್ಭದಲ್ಲಿ ಕರಾವಳಿಯ ಮೀನುಗಾರರು ಸಂಕಷ್ಟದಲ್ಲಿದ್ದಾರೆ. ಬಿಜೆಪಿ ಸರ್ಕಾರದ ರಚನೆಗೆ ಪ್ರಮುಖ ಕಾರಣರಾದ ಮೀನುಗಾರರಿಗೆ ಸರ್ಕಾರ ಯಾವುದೇ ನೆರವು ನೀಡದೆ ಕಡೆಗಣಿಸಿದ್ದಾರೆ. ಕಳೆದ 1 ತಿಂಗಳಿಂದ ಮೀನುಗಾರಿಕೆ ಇಲ್ಲದೆ ಮೀನುಗಾರರು ಕಂಗಾಲಾಗಿದ್ದಾರೆ. ಮೀನುಗಾರರಿಗೆ ಪ್ಯಾಕೇಜ್ ಅನ್ನು ತಲುಪಿಸಬೇಕೆಂದು ಸರ್ಕಾರಕ್ಕೆ ಮೊಯ್ತೀನ್ ಪಾವ ಅವರು ಆಗ್ರಹಿಸಿದರು. 1 ತಿಂಗಳಿಂದ ಮೀನುಗಾರಿಕೆಯಲ್ಲಿ ಇಲ್ಲದೆ ಮೀನುಗಳು ಸಿಗುತ್ತೆ ವಾಪಸ್ ಬರುತ್ತಿರುವಂಥ ಚಿತ್ರಣ. ಅದೇ ಥರ ಡೀಸೆಲ್ಗಳ ಬೆಲೆ ಇವತ್ತು 100 ರೂಪಾಯಿವರೆಗೆ ತಲುಪುವಂಥ ಪರಿಸ್ಥಿತಿಯಲ್ಲಿ ಮೀನುಗಾರರು ಕಂಗಾಲಾಗಿ ಬ್ಯಾಂಕಿನಲ್ಲಿ ಸಾಲ ಮಾಡಿ ಇಂಥ ಬೋಟ್ಗಳನ್ನು ಕಟ್ಟಿ ಇವತ್ತು ಈ ಒಂದು ಪ್ರದೇಶದಲ್ಲಿ ತಂದು ನಿಲ್ಲಿಸುವಂಥ ಕೆಲಸ ಆಗಬೇಕಾಗಿದ್ದರೆ ತಮ್ಮಲ್ಲಿ ಸ್ವಲ್ಪ ಆದರೂ ಕರುಣೆ ಅಂತ ಹೇಳುವಂತಹದ್ದಿಲ್ವಾ? ಮೀನುಗಾರರು ಮಾರಾಟ ಮಾಡುವರು, ಮೀನನ್ನು ಮಾರಾಟ ಮಾಡುವರು, ಅದರಲ್ಲಿ ಜಾತಿ ಇಲ್ಲ. ಮೀನನ್ನು ಮಾರಾಟ ಮಾಡುವಂತಹ ಮಗುವಿನ ಮಹಿಳೆಯರು ಪಾಪ ಅವರೆಲ್ಲ ಇವತ್ತು ಕಂಗಾಲಾಗಿ ಹೋಗಿದ್ದಾರೆ. ತಾವು ಕೂಡಲೇ ಇವರಿಗೆ ಪ್ಯಾಕೇಜನ್ನು ಕಲ್ಪಿಸಬೇಕು ಅಂತೇಳಿ ತಮಗೆ ಈಗಾಗಲೇ ನಾನು ಪತ್ರವನ್ನು ಬರೆದಿದ್ದೇನೆ. ಅದೇ ಥರ ಮಾನ್ಯ ವಿರೋಧ ಪಕ್ಷ ನಾಯಕರಲ್ಲೂ ಇದರ ಬಗ್ಗೆ ತಾವು ಒತ್ತಡವನ್ನು ಹಾಕಬೇಕು ಅಂತ ಹೇಳುವಂತಹದ್ದನ್ನು ನಾನು ಮಾನ್ಯ ಸಿದ್ದರಾಮಯ್ಯರವರನ್ನಲ್ಲೂ ಸರ್ಕಾರವನ್ನು ಎಚ್ಚರಿಸಬೇಕು ಅಂತ ಹೇಳುವಂತಹ ಮಾತನ್ನು ಹೇಳಿದ್ದೇನೆ. ಮಾನ್ಯ DK ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ. ಈ ಮೀನುಗಾರರ ಬಗ್ಗೆ ಮತ್ತು ಅರ್ಚಕರು, ಮೌಲವಿಗಳು ಮತ್ತು ಯಕ್ಷಗಾನ ಕಲಾವಿದರು, ಅದೇ ಥರ ನಾಟಕ ಕಲಾವಿದರು ಇವರಿಗೂ ಈ ಒಂದು ಪ್ಯಾಕೇಜ್ನಲ್ಲಿ ಸೇರಿಸಿಕೊಳ್ಬೇಕು ಅಂತ ಹೇಳುವಂಥ ಮಾತನ್ನು ನಾನು ಅವರ ಪರವಾಗಿ ಕೇಳಿಕೊಂಡು